ಇತ್ತೀಚೆಗೆ ಬಾಲಕಿಯ ಮೇಲೆ ದಾಳಿ ನಡೆಸಿದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ತುಮಕೂರು ತಾಲೂಕಿನ ಚಿಕ್ಕಬಳ್ಳಾವಿಯಲ್ಲಿ ಕಳೆದ 2 ದಿನಗಳ ಹಿಂದೆ ದಾಳಿ ನಡೆಸಿದ್ದ ಚಿರತೆಯು ಸ್ಥಳದಿಂದ ಪರಾರಿಯಾಗಿತ್ತು. ಚಿರತೆಯನ್ನ ಬಂಧಿಸುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದರು. ಗ್ರಾಮಸ್ಥರ ಮನವಿ ಮೇರೆಗೆ ಗ್ರಾಮದ ಹೊರವಲಯದ ಕೋಳಿ ಫಾರ್ಮ್ ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನು ಇರಿಸಿದ್ದರು. ಇಂದು ಬೆಳಗಿನ ಜಾವ ಸುಮಾರು 3-4 ವರ್ಷದ ಗಂಡು ಚಿರತೆ ಸೆರೆಯಾಗಿದೆ. ಬೆಳ್ಳಾವಿ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿರಂತರ ದಾಳಿ ನಡೆಸುತ್ತಾ ಸಾರ್ವಜನಿಕರನ್ನ ಕಂಗೆಡಿಸಿದ್ದ ಚಿರತೆಯನ್ನ ಆರ್ಎಫ್ಒ ಪವಿತ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿಯಲಾಗಿದೆ. ಸರ್ ಕೈ ಕಿಲ್ಲ ಬಿಡಿ ಸರ್, ತಲೆ ಕೆಡ್ಸ್ಕೊಂಬಿಡಿ. ಕೈ ಇಲ್ಲಿಗೆ ಬಾ, ಮಮ್ಮ ಇಲ್ಲಿಗೆ ಬಾರೋ, ಮಾಡ್ಕೊಳ್ಳೋ ವಿಡಿಯೋನ ನೋಡಲ್ಲಿ. ಕೈ ಇಕ್ಬೇಡ, ಈಚೆಗೆ ಇದ್ದು ಮಾಡ್ಕೊ ಗಾಡಿ